ನಾನು ಫೈನಾನ್ಸಿನಲ್ಲಿ ತೆಗೆದು ಕಟ್ಟಿದ್ದೇನೆ. 3 ತಿಂಗಳಾಯ್ತು. ಅದರದ್ದು ಇದು ಬಡ್ಡಿ ಆಗ್ತಾ ಇದ್ದೆ, ಇವ್ರು ಕೊಡ್ಲೇ ಇಲ್ಲ. ಇವರೇ ಕಮೆಂಟ್ ಮಾಡುದು, ನಮ್ಮನ್ನು ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ತಿಳ್ಕೊಳ್ಳಿ, ನಾವೆಲ್ಲಾ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೇವೆ. ನಿಮ್ಮ ಮೇಲೆ ಒಂದಲ್ಲ ಒಂದು ದಿವಸ ದೊಡ್ಡ ಮಟ್ಟದ ಕಂಪ್ಲೇಂಟ್ ಮಾಡ್ಲಿಕ್ಕೆ ಇದ್ದೇವೆ. ನೋಡಿ ಇವರ ಅಡಿಗೆ ಮನೆ ಪರಿಸ್ಥಿತಿ ನೋಡಿ. ಅಯ್ಯೋ ನೋಡಿ ನೋಡಿ, 1 ವಾರ ಕಂತು ಕಟ್ಟಿದ್ರೆ ನನ್ನ ಮಕ್ಕಳಿಗೆ ಊಟ ಇಲ್ಲದೆ ಮಲಗಿದ ಸಂದರ್ಭ ಸಹ ಉಂಟು. ಹೌದು, ಊಟ ಕೊಡದೆ ನಾನು ಸಂಘದ ಲೋನ್ ಕಟ್ಟಿದ್ದೇನೆ. ನಾನು ಮೊದ್ಲೇ ಇದು ಮಾಡ್ತಾ ಇದ್ದೆ. ಇದಕ್ಕೆ ಒಬ್ಬರು ಯಾರಾದ್ರೂ ಒಂದು ಸಿಕ್ಕಿದ್ರೆ ನನಗೆ ಸಪೋರ್ಟ್ಗೆ ಯಾರಾದ್ರೂ ಸಿಕ್ಕಿದ್ರೆ ನಾನು ಮಾತ್ರ ಬಿಡುದಿಲ್ಲ ಅಂತ ಹೇಳ್ತಾ ಇದ್ದೆ. ಸಪೋರ್ಟ್ ಇದ್ದೇವೆ. 10 ರೂಪಾಯಿ ಕಮ್ಮಿ ಆಯ್ತು, ಅವರನ್ನು ತರಿಸಿ ಕಟ್ಟಲೇಬೇಕು. ಪುಸ್ತಕ ಹೀಗೆ ಬಿಸಾಡಿ. 70 ರಿಂದ 80 ವಾಟ್ಸ್ಆಪ್ ಗ್ರೂಪ್ಗಳು ರೆಡಿ ಇದೆ. 30 ರಿಂದ 35 ಸಾವಿರ ಜನ ಎಲ್ಲರೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಎಲ್ಲ ನಿಲ್ಲಿಸಿದವರು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಮತ್ತೆ ನಮ್ಮ ಮನೆಗೆ ಬಂದು ಟಾರ್ಚರ್ ಕೊಡ್ಬಾರ್ದು, ನಾವು ಡೈರೆಕ್ಟ್ ಕಂಪ್ಲೇಂಟ್ ಕೊಡ್ತೇವೆ. ನಮ್ಗೆ ಸಹ ಹಕ್ಕುಂಟಲ್ಲ, ನಾವೇನು ಮನುಷ್ಯರಲ್ವಾ? ಅವರು ಸಹ ಹುಷಾರಿಲ್ಲದೆ ತೀರಿ ಹೋಗಿದ್ರು. ಅವರಿಗೆ ಸಹ ಅವರ ಮಗನನ್ನು ಸೇರಿಸಿ ಅವರನ್ನು ಕಟ್ಟಿಸಿದ್ದಾರೆ ಲೋನ್. ಅವರು ಸಹ 1.5 ಲಕ್ಷ ಎಲ್ಲ ತೆಗೆದಿದ್ದಾರೆ. ಹೇಗೆ ಗೊತ್ತಾಯ್ತು ನಿಮ್ಗೆ? ನಾನು ನಿಮ್ದು ಯೂಟ್ಯೂಬ್ ನೋಡ್ತಾ ಇದ್ದೇನೆ, ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ. ನಾನು ತುಂಬಾ ದಿನದಿಂದ ಅಂದ್ರೆ ತುಂಬಾ 2-3 ತಿಂಗಳಿಂದ ನೋಡ್ತಾ ಇದ್ದೇನೆ. ಲೆಕ್ಕಾಚಾರ ಮಾಡಿ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಉಡುಪಿ ಜಿಲ್ಲೆ ಕಾಪು ಮಜೂರು ಊರಿಗೆ ಬಂದಿದ್ದೇವೆ. ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ತುಂಬಾ ಅನ್ಯಾಯ ಆಗಿದೆ, ಸಂಘದ ಲೋನ್ ಅನ್ನು ಕಟ್ಟಿ 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 ಸಾಕಾಗಿದೆ ಅಂತ ಇಲ್ಲೆಲ್ಲ ನಮಗೆ ಫೋನ್ ಮಾಡ್ತಾ ಇದ್ರು. ತುಂಬಾ ದಿನಗಳಿಂದ ನಮಗೆ ಫೋನ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮತ್ತೆ ರವೀಂದ್ರ ಶೆಟ್ಟಿ ಅವರು ಇಲ್ಲಿಗೆ ಬಂದಿದ್ದೀವಿ. ನೋಡಿ ಇವರ ಮನೆಯ ಪರಿಸ್ಥಿತಿ ನೋಡಿ. ಇಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಲೋನ್ ತಗೊಂಡು ಉದ್ಧಾರ ಆಗಿದ್ರೆ ಇನ್ನೊಂದು ಬಾರಿ ಲೋನ್ ತೆಗಲಿಕ್ಕಿಲ್ಲ ಅವರು. ನೋಡಿ ಇವರು ಈ ಲೋನು ಇಲ್ಲಿ ತಗೊಂಡು ಎಷ್ಟು ವರ್ಷದಿಂದ ಅವರು ಲೋನ್ ತಗೊಂಡಿದ್ದಾರೆ, ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ನಾವು ತೋರಿಸ್ತೀನಿ ನೋಡಿ. ಅವರ ಮನೆ ಪರಿಸ್ಥಿತಿ ನೋಡಿ, ಈ ತರ ಇದೆ ನೋಡಿ. ಇವರು ಮನೆಯವರು. ನಿಮ್ಮ ಹೆಸರು? ವಸಂತಿಯ. ನೀವು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಲೋನ್ ಮಾಡಿದ್ದೀರಾ? ಹೌದು. ಎಷ್ಟು ವರ್ಷ ಆಯ್ತು ಈ ಸಂಘಕ್ಕೆ ಸೇರಿ ನೀವು? 2017. 7 ವರ್ಷ ಆಯ್ತು. 7 ವರ್ಷ ಆಯ್ತು. 7 ವರ್ಷದಿಂದ ನೀವು ಉಳಿತಾಯ ಕಟ್ತಾ ಇದ್ದೀರಾ, ಲೋನ್ ತಗೊಂಡಿದ್ದೀರಾ. ಈಗ ಎಷ್ಟು ಲೋನ್ ಇದೆ ನಿಮ್ಮದು? 1,80,000 ಉಂಟು. 1,80,000 ಉಂಟು. ಯಾವ ತಗೊಂಡಿದ್ದು ನೀವು ಲೋನ್? ನಾನು ಸಮಯ ಆಯ್ತು? 2022ನೇ ಇಸ್ವಿಗೆ. ಅಂದ್ರೆ 2 ವರ್ಷ ಆಯ್ತು ನೀವು ತಗೊಂಡು. 2 ವರ್ಷದಿಂದ ವಾರಕ್ಕೆ ಎಷ್ಟು ಕಟ್ತಾ ಇದ್ದೀರಾ? ಮತ್ತೆಂದು ಇದು ತುರ್ತು ಸಾಲ ತಗೊಂಡಿದ್ದೆ 25. ಒಟ್ಟಿಗೆ 2,370. 2,370 ನೀವು ವಾರಕ್ಕೆ ಕಟ್ತಾ ಇದ್ದೀರಾ. ಲೋನ್ ತಗೊಂಡು ದುಡ್ಡು ಏನ್ ಮಾಡಿದಿರಾ? ಉಪನಯನೆಗೆ ತಗೊಳಿದ್ದು, ಅದು ಸಾಕಾಗ್ಲಿಲ್ಲ. 1 ಲಕ್ಷದ ಅದು ಕಟ್ಟಿ 1,25,000 ಕೊಟ್ಟಿದ್ದು ಮುಂಚಿನ ಲೋನ್ ಕಟ್ಟಿ. ಅದೆಲ್ಲ ಕಟ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಈಗ ನಿಮ್ಗೆ 1,80,000 ಬಾಕಿ ಇದೆ. 2,370 ರೂಪಾಯಿ ನೀವು ವಾರಕ್ಕೆ ಕಟ್ತಾ ಇದ್ದೀರಾ. ಹೌದು. ನನಗೆ ಈಗ ಬಂದಾಗಿದ್ದಕ್ಕೆ ಲೋನ್ ಕೊಡ್ತೀನಿ ಬನ್ನಿ ಬನ್ನಿ ಅಂತ ಕೇಳಿದ್ದೆ. ನಾನು ಫೈನಾನ್ಸ್ ಇದ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ಉಂಟಲ್ಲ ಕಾಲೇಜಿಗೆ, ಅದಕ್ಕೆ ನಾನು ಕೇಳಿದಾಗ BP ಇಲ್ಲ ಅಂತ ಹೇಳಿದ್ರು. 10,000 ಕಟ್ಟಿದ್ರೆ ನಿನ್ಗೆ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಫೈನಾನ್ಸಿನಲ್ಲಿ ತೆಗೆದು ಕಟ್ಟಿದ್ದೇನೆ. 3 ತಿಂಗಳಾಯ್ತು. ಅದರದ್ದು ಇದು ಬಡ್ಡಿ ಆಗ್ತಾ ಇದ್ದೆ, ಇವ್ರು ಕೊಡ್ಲೇ ಇಲ್ಲ. ಅಲ್ಲ, ಫೈನಾನ್ಸ್ ಕಟ್ಟಲಿಲ್ಲ, ಅವ್ರು ಜೋರು ಮಾಡ್ತಾರೆ. ಇವ್ರಿಗೆ ಲೋನ್ ಕಟ್ಟಬೇಕು. ಇವರಿಗೆ ಸುಳ್ಳು ಹೇಳಿ 10,000 ಕಟ್ಟಿದ್ರೆ ನಿಮ್ಗೆ ನಾವು ಇನ್ನೂ ಲೋನ್ ಕೊಡ್ತೇವೆ ಅಂತ ಹೇಳಿದ್ದಕ್ಕೆ 10,000 ಇವರು ಫೈನಾನ್ಸ್ ಇಂದ 10,000 ತಗೊಂಡು ಕಟ್ಟಿದ್ದಾರೆ. ಅಲ್ಲಿ ಫೈನಾನ್ಸ್ ಅಲ್ಲಿ ಬಡ್ಡಿ ಏರ್ತಾ ಇದೆ. ಇನ್ನು ಕೂಡ ಇವರಿಗೆ ಲೋನ್ ತಗೊಂಡಿಲ್ಲ. ಎಷ್ಟು? 2 ತಿಂಗಳಾಯ್ತಾ? 3 ತಿಂಗಳಾಯ್ತು. 3 ತಿಂಗಳಿಂದ ಇವರಿಗೆ ಇನ್ನೂ ಲೋನ್ ಕೊಟ್ಟಿಲ್ಲ. ಅದಕ್ಕೆ ಈಗ ಇರುವ ಲೋನನ್ನು ನಾನು ಕಟ್ಟೋದಿಲ್ಲ ಅಂತ ಇವರು ಇಲ್ಲಿ ಕೂತ್ಕೊಂಡಿದ್ದಾರೆ. ನೋಡಿ ಇವರ ಮನಸ್ಥಿತಿ ಹೇಗಿದೆ ಅಂತ ನೋಡಿ. ಎಷ್ಟು ಬಡವರಿದ್ದಾರೆ. ಈ ಧರ್ಮಸ್ಥಳ ಯೋಜನೆಯಲ್ಲಿ ಸಾಲ ತಗೊಂಡವರು ಉದ್ಧಾರ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಮನಸ್ಥಿತಿ ಇನ್ನು ನಾವು ಮನೆಗೆ ಹೋಗಿ ನಾವು ತೋರಿಸ್ತೇವೆ ಅವರ ಮನಸ್ಥಿತಿ ಹೇಗಿದೆ ಅಂತ. ಬನ್ನಿ ತೋರಿಸಿ. ನೋಡಿ ಇವರ ಮನೆ ನೋಡಿ. ಇವರ ಮನೆ ನೋಡಿ ಹೇಗಿಂತ ನೋಡಿ. ಅಲ್ಲಿ ನೋಡಿ. ಇನ್ನು ಮಳೆಗಾಲಕ್ಕೆ ಇವರು ಯಾವ ತರ ಇಲ್ಲಿ ಜೀವನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವ್ರ ನಮ್ಮನೆ ಪರಿಸ್ಥಿತಿ ನೋಡಿ. ಬನ್ನಿ ಇಲ್ಲಿ ಬನ್ನಿ ನೋಡಿ. ಇವರ ಅಡಿಗೆ ಮನೆ ಪರಿಸ್ಥಿತಿ ನೋಡಿ. ಅಯ್ಯೋ ನೋಡಿ ಇವರ ಮನೆ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ನೋಡಿ. ಸರಿಯಾಗಿ ಇಲ್ಲೆಲ್ಲ ಕರೆಂಟ್ ಕೂಡ ಇಲ್ಲ.
ವೈರಿಂಗ್ ಆಗಿದೆ, ಅದು ವೈರಿಂಗ್ ಪೋತು. ಹೌದಾ? ನೋಡಿ ಹೀಗೆ ನೋಡಿ ನೋಡಿ ಇಲ್ಲೆಲ್ಲ ನೋಡಿ ನೋಡಿ ಅಯ್ಯೋ ಹೇಗಿದೆ ನೋಡಿ. ಇದು ಗ್ರಾಮಾಭಿವೃದ್ಧಿ ಯೋಜನೆ. ಇದು ಗ್ರಾಮದ ಜನರನ್ನು ಅಭಿವೃದ್ಧಿ ಮಾಡಿದ್ದು ಯಾವ ತರ ಅಭಿವೃದ್ಧಿ ಮಾಡಿದ್ದಾರೆ ನೋಡಿ. ಈ ತರ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ನೋಡಿ. ನಿಮ್ಮ ಮನೆ ನೋಡಿದ್ವಿ. ಈಗ ನಮ್ಮನ್ನು ನೀವು ಕರೆದಿದ್ದಲ್ಲ, ನಾವೇ ನಿಮ್ಮ ಮನೆಗೆ ಹುಡುಕಿಕೊಂಡು ಬರ್ತೀವಿ? ಅಲ್ಲ, ನಾವೇ ಕರೆದದ್ದು. ಯಾರು ಇವರ ನಂಬರ್ ಹೇಗೆ ಸಿಕ್ತು ನಿಮ್ಗೆ? ಯೂಟ್ಯೂಬ್ ಅಲ್ಲಿ ನೋಡಿದ್ರ? ಹೌದು. ಈಗ ಏನ್ ತೀರ್ಮಾನ ಮಾಡಿದಿರಿ ನೀವು? ನಮ್ಗೆ ಬ್ಯಾಂಕ್ ಪುಸ್ತಕ ಕೊಟ್ರೆ ಅದಕ್ಕೆ ಕಟ್ತೀವಿ, ಇಲ್ಲಾದ್ರೆ ಕಟ್ಟುದಿಲ್ಲ. ಅದೆಷ್ಟು ವಾರಕ್ಕೆ ಯಾವ್ದು ಇವ ನಿಮಗೆ ಕಟ್ಟಿ ಕಟ್ಟಿ ಸಾಕಾಗಿದೆ, ನೀವು ಲೆಕ್ಕ ಮಾಡಿದಿರಾ, ನಿಮ್ಗೆ ಅರ್ಥ ಆಗಿದೆ, ಈಗ ಜಾಸ್ತಿ ಇದೆ. ಇನ್ನು ಮುಂದೆ ನೀವು ಸ್ವಸಹಾಯ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಟ್ಟಿದ್ರೆ ಅಲ್ಲಿ ಕಟ್ತೀರಾ. ಇನ್ನು ಮೇಲೆ ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ನೀವ್ ಏನ್ ಮಾಡ್ತೀರಾ? ಅವರೀಗ ಮನೆಗೆ ಬಂದು ಗಲಾಟೆ ಮಾಡ್ತಾರೆ, ದುಡ್ಡು ಕಟ್ಟಲೇಬೇಕು, ಕಂಪ್ಲೇಂಟ್ ಕೊಟ್ಟರೆ ಆಯ್ತಲ್ಲ. ಕಂಪ್ಲೇಂಟ್ ಕೊಡ್ತೀರಾ? ನಮ್ಮನ್ನು ಕರೀರಿ, ಏನಾದ್ರೂ ಕೂಡ ನಮ್ಗೆ ಫೋನ್ ಮಾಡಿ, ನಾವು ಬರ್ತೀವಿ ನಿಮ್ಗೆ. ಎಲ್ಲರೀಗ ಒಂದೇ ಸಂಘದವರ? ಇಲ್ಲ, ನಾವು ಇಬ್ಬರು ಒಂದು ಸಂಘ. ಇವರು ಬೇರೆ ಸಂಘ. ನೀವು ಧರ್ಮಸ್ಥಳ ಸಂಘದಲ್ಲಿ ಪದಾಧಿಕಾರಿ ಅಂತ ನಮ್ಗೆ ಗೊತ್ತಾಯ್ತು. ಈಗ ನೀವೆಲ್ಲ ಯಾವ ತರ ಇರ್ಬೇಕಂದ್ರೆ ಕಟ್ಟಿ ಕಟ್ಟಿ ಅಂತ ಹೇಳ್ಬೇಕು. ಈಗ ನೀವೇ ಕಟ್ಟುವುದಿಲ್ಲ ಅಂತ ನಮ್ಗೆ ಫೋನ್ ಮಾಡಿ ಹೇಳಿದ್ರಿ, ಯಾಕಾಗಿ? ನಿಮ್ಗೆ ಹೇಗೆ ಗೊತ್ತಾಯ್ತಿದೆ? ಕಟ್ಲಿಕ್ಕೆ ಸರ್, ಸಂಘ ಸರಿ ಇದ್ರೆ, ಒಂದು ಸಂಸ್ಥೆ ಸರಿ ಇದ್ರೆ ಮಾತ್ರ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ಅದ್ರಲ್ಲಿ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಪ್ರೋತ್ಸಾಹ ಕೊಡಬಾರ್ದು ಅಲ್ವಾ? ಅದಕ್ಕೆ ನಾನು ನಾನೇ ಮನಸ್ಸು ಮಾಡಿ, ಬೇರೆಯವ್ರಿಗೆ ನಾನು ಹೇಳುದಿಲ್ಲ. ನಾನು ಸ್ವತಃ ಇದು ಅಂದ್ರೆ ನನ್ನ ಗುಂಪಲ್ಲಿಗೆ 3 ಜನ ಇದ್ದಾರೆ, ಅವ್ರು ಕಟ್ಟುದಿಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಯಾಕಂದ್ರೆ ಅದ್ರಲ್ಲಿ PRK ಬಡ್ಡಿ ಅದೆಲ್ಲ ನನಗೆ ನೋಡಿ ನೋಡಿ ಸಾಕಾಯ್ತು. ವಾರ ವಾರ ನನಗೆ ಚಿತ್ರಹಿಂಸೆ ಆಗ್ತಾ ಉಂಟು. ನನ್ಗೆ ಮಕ್ಕಳು ಇಬ್ಬರಿದ್ದಾರೆ, ಅವ್ರಿಗೆ ಫೀಸ್ ಕಟ್ಲಿಕ್ಕೆ ಸಹ ನನ್ನ ಹತ್ರ ಹಣ ಇಲ್ಲ. ಈಗ ನೀವು ಕೂಡ ಲೋನ್ ತಗೊಂಡಿದ್ದೀರಾ? ಹೌದು, ನಾನು ತಗೊಂಡಿದ್ದೇನೆ. ಎಷ್ಟು ತಗೊಂಡಿದ್ದೀರಾ? ನನ್ನದೀಗ ಒಂದು 2.5 ಇರಬಹುದು. ಎಷ್ಟು ವರ್ಷ ಆಯ್ತು ನೀವು ಸೇರಿ ಸಂಘ? 7 ವರ್ಷ ಆಯ್ತು. ಎಲ್ಲ ಒಟ್ಟಿಗೆ ಶುರು ಮಾಡಿದ್ದು? ಹೌದು, ಒಟ್ಟಿಗೆ ಶುರು ಮಾಡಿದ್ದು. 2017 ಶುರು ಮಾಡಿದ್ದೇವೆ ನಾವು. ಆಗದಿಂದ ನಾನು ಕಟ್ತಾ ಇದ್ದೆ, ಒಂದು ಪೈಸೆ ಕಡಿಮೆ ಮಾಡಿದೆ ಅಂತ ಹೇಳಿ ಯಾರು ನಾನು ಇದು ಮಾಡುದಿಲ್ಲ, ನಾನೇ ಸ್ವತಃ ಎಲ್ಲ ಮಾಡ್ತಾ ಇದ್ದೆ. ಈಗ ನನ್ಗೆ ನಿಮ್ಮ ಯೂಟ್ಯೂಬ್ ಅಲ್ಲಿ ಸಹ ನಾನು ನೋಡ್ತಾ ಇದ್ದೇನೆ. ಪದಾಧಿಕಾರಿ ಆದ್ಮೇಲೆ ನಿಮಗೆ ಒಂದು ಇಷ್ಟು ಸಂಘದ ಜವಾಬ್ದಾರಿ ಇರ್ತದೆ ಅಲ್ಲ? ನಾನು ಮುಂಚಿನಿಂದ ಶುರುವಾಗಿಂದ ಪದಾಧಿಕಾರಿಯಾಗಿದ್ದೇನೆ. ನಾನು 7 ವರ್ಷ ಪದಾಧಿಕಾರಿಯಾಗಿದ್ದೇನೆ ನಾನು. ಆಗ ಅಂದ್ರೆ ಇದು ಸ್ವಲ್ಪ ಇತ್ತು, ಕಟ್ತಾ ಇದ್ದೆ. ಈಗ ಲೋನ್ ಸಹ ಜಾಸ್ತಿ ಆಗಿದೆ. ಮತ್ತೆ ನನ್ಗೆ ಉಂಟಲ್ಲ ಇದು ಕಿರಿಕಿರಿ, ಅಂದ್ರೆ ವಾರಕ್ಕೆ ನನ್ಗೆ ಒಂದು ವಾರ ಕಂತು ಕಟ್ಟಿದ್ರೆ ನನ್ನ ಮಕ್ಕಳಿಗೆ ಊಟ ಇಲ್ಲದೆ ಮಲಗಿದ ಸಂದರ್ಭ ಸಹ ಉಂಟು. ಊಟ ಕೊಡದೆ ನಾನು ಸಂಘದ ಲೋನ್ ಕಟ್ಟಿದ್ದೇನೆ. ಅಂತ ಪರಿಸ್ಥಿತಿ ನಮ್ಗೆ ಬೇಕಾ? ಯಾಕೆ ಒಂದು ವಾರದ ಹೋದ ವಾರ ಒಂದು ವಾರ ಕಟ್ಲಿಲ್ಲ, ಅಲ್ಲಿ ಫೋನ್ ಮಾಡ್ತಾ ಇದ್ದಾರೆ. ಯಾಕೆ? ನಾವೇನ್ ಕಳ್ರ? ನಮ್ಗೆ ಬ್ಯಾಂಕ್ ನಾವು ಕಟ್ಟುದಿಲ್ಲ ಅಂತ ಹೇಳಿದ್ರಲ್ಲ, ನಮ್ಗೆ ಬ್ಯಾಂಕ್ ಪಾಸ್ಬುಕ್ ಕೊಡ್ಲಿ, ಮತ್ತೆ ಕೋರ್ಟದ ಅಂತ ಇದು ಕೊಡ್ಲಿ, ನಾವು ಹೋಗಿ ಕಟ್ತೇವೆ. ಕೋರ್ಟ್ ನೋಟಿಸ್ ಕೊಡ್ಲಿ ಅಷ್ಟೇ. ಮತ್ತೆ ನಮ್ಮ ಮನೆಗೆ ಬಂದು ಟಾರ್ಚರ್ ಕೊಡ್ಬಾರ್ದು, ನಾವು ಡೈರೆಕ್ಟ್ ಕಂಪ್ಲೇಂಟ್ ಕೊಡ್ತೇವೆ. ನಮ್ಗೆ ಸಹ ಹಕ್ಕುಂಟಲ್ಲ, ನಾವೇನು ಮನುಷ್ಯರಲ್ವಾ? ಮತ್ತೆ ಕಾನೂನು ಪ್ರಕಾರವಾಗಿ ಅವರು ಇಷ್ಟೇ ಬಡ್ಡಿ ಕಟ್ಟಬೇಕು. ಹೌದು, ಅವರು ಯಾವುದು ಹೆಚ್ಚುವರಿ ಹಾಕುವಾಗಿಲ್ಲ. ಅಂದ್ರೆ ಈಗ ಇನ್ಸೂರೆನ್ಸ್ ಆಗ್ಲಿ, ಆ ಜೀವ ಭದ್ರತೆ, ಜೀವನ್ ಮಧುರ, ಮತ್ತೆ ಇನ್ನೊಂದು ಯಾವ್ದು ಇದು ಮೈಕ್ರೋ ಬಜೆಟ್, ಇದೆಲ್ಲ ನಿಮ್ಗೆ ಹೇರಿಕೆ ಮಾಡ್ತಾರೆ, ಒತ್ತಾಯ ಮಾಡ್ತಾರೆ. ನಿಮ್ಗೆ ಸಾಲ ಸಿಗ್ಬೇಕಿದ್ರೆ ಇದು ತಗೊಳ್ಳೇಬೇಕು. ಅದು ಜಾಸ್ತಿ ಸಾಲ ಬೇಕಾದ್ರೆ ಮೈಕ್ರೋ ಬಜೆಟ್ ಮಾಡ್ಲೇಬೇಕು, ಇಲ್ಲದ್ರೆ ನಮ್ಗೆ ಸಾಲ ಅಷ್ಟು ಸಿಗುದಿಲ್ಲ. ಅದ್ರ ಬಾಂಡ್ ಅವ್ರಿಗೆ ಕೊಡ್ಬೇಕು, ಮತ್ತೆ ವಾರ ವಾರ ಕಟ್ಬೇಕು. ಅವರಿಗೆ ಬಾಂಡ್ ಅವರ ಹತ್ರ ಇರ್ತದೆ, ನಮ್ಮ ಹತ್ರ ಏನಿಲ್ಲ. ಅದಕ್ಕಾಗಿ ನಾನು ಹೇಳುದು, ಎಲ್ಲ ವ್ಯವಸ್ಥಿತವಾಗಿ ಇದ್ರೆ ಮಾತ್ರ ನಾವು ಕಟ್ಟುದು, ಇಲ್ಲದಿದ್ರೆ ನಾವು ಯಾವ ಕಾರಣಕ್ಕೂ ಕಟ್ಟುದಿಲ್ಲ ಅಷ್ಟೇ ನಾನು ಹೇಳುದು. ಈಗ ನಿಮ್ಗೆ ಈಗ ಕಟ್ಟುದಿಲ್ಲ ಅಂತ ನಿಮ್ಗೆ ಈ ತರ ಹೇಗೆ ಗೊತ್ತಾಯ್ತು? ನಿಮ್ಗೆ ನಾನು ನಿಮ್ದು ಯೂಟ್ಯೂಬ್ ನೋಡ್ತಾ ಇದ್ದೇನೆ, ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ. ನಾನು ತುಂಬಾ ದಿನದಿಂದ ಅಂದ್ರೆ ತುಂಬಾ 2-3 ತಿಂಗಳಿಂದ ನೋಡ್ತಾ ಇದ್ದೇನೆ. ಲೆಕ್ಕಾಚಾರ ಮಾಡಿದ್ರೆ? ಹೌದು, ಲೆಕ್ಕಾಚಾರ ಮಾಡಿದ್ದೇನೆ, ಎಲ್ಲ ವಾಚ್ ಮಾಡಿದ್ದೇನೆ. ನಿಮ್ಮ ವಿಡಿಯೋ ಯಾವ್ದು ಬಿಡ್ಲಿಲ್ಲ. ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ, ಎಲ್ಲ ನೋಡ್ತಾ ಇದ್ದೇನೆ. ಹೌದು, ನನ್ಗೆ ಸಹ ಮನಸ್ಸಿಗೆ ಅನಿಸಿತು, ಹೌದು ಹೀಗೆ ಆಗ್ತಾ ಉಂಟು. PRK ಕೆಲವರಿಗೆ ಗೊತ್ತೇ ಇಲ್ಲ, ಅಂದ್ರೆ ವರ್ಷ ಕೆಲವರಿಗೆ ಅನಿಸುದು ವರ್ಷ ಕಟ್ಲಿಕ್ಕೆ ಇಲ್ಲ ಅಂತ, ಒಂದೇ ಸಲ ಕಟ್ಟುದು ಅಂತ. ಮೊನ್ನೆ ಒಂದು ಹೆಂಗಸ್ ಕೇಳಿದ್, ನಾನು ಇಲ್ಲ, ವರ್ಷ ಕಟ್ಲಿಕ್ಕೆ ಉಂಟು. ಕೆಲವರಿಗೆ ವಿಷಯನೇ ಗೊತ್ತಿಲ್ಲ. PRK ನಮ್ಗೆ ಎಂತ ರಿಸಿಪ್ಟ್ ಕೊಡುದಿಲ್ಲ, ಅದು ಎಲ್ಲಿ ಹೋಗ್ತದೆ? ಅದ್ರ ಮೇಲೆ ಬಡ್ಡಿ ಕೂಡ ಬಡ್ಡಿ ಅದು ಕಟ್ಟದಿದ್ರೆ ನಮ್ದು ಕಂತಿನಲ್ಲಿ ಕಟ್ ಮಾಡ್ತಾರೆ. ಮತ್ತೆ ಕಂತು ಬಾಕಿ ಅಂತ ಹೇಳ್ತಾರೆ. ಕಂತು ಬಾಕಿ ಆದ್ರೆ ನಮ್ಗೆ ಟಾರ್ಚರ್. ಅದೆಲ್ಲ ಆಗ್ಬಾರ್ದು ನಮ್ಗೆ. ನಾನ್ ಹೇಳುದು, ನನ್ಗೆ ಪಾಸ್ಬುಕ್ ಕೊಡಿ, ಲೀಗಲ್ ಆಗಿ ನಮ್ಗೆ ಪಾಸ್ಬುಕ್ ಕೊಡಿ. ಪಾಸ್ಬುಕ್ ಕೊಡ್ಬೇಕು,
ಮತ್ತೆ ನಿಮಗೆ ಏನೋ ಸರ್ಕಾರದಿಂದ ಅನುದಾನ ಬರ್ತದೆ, ಸಬ್ಸಿಡಿ ಸಬ್ಸಿಡಿ ಬರ್ತದೆ, ಬರ್ತದೆ, ಅದು ಅದು ನಿಮಗೆ ಸಿಗಬೇಕು. ಹೆಚ್ಚುವರಿಯಾಗಿ PRK ಅದು ಇದೆ ಏನು ಕಲೆಕ್ಷನ್ ಮಾಡಿದ್ದಾರೆ ಅದೆಲ್ಲ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಸಿಗಬೇಕು. ಇಲ್ಲಿವರೆಗೂ ನೀವು ಕಟ್ಟಿದ 1 ರೂಪಾಯಿ ಕೂಡ ನಿಮ್ಗೆ ಅದಕ್ಕೆ ಬಡ್ಡಿ ಸಮೇತ ಅವ್ರು ರಿಟರ್ನ್ ಕೊಡಬೇಕು. ಕೋರ್ಟ್ ಅಲ್ಲಿ ತೀರ್ಪು ಬರಬೇಕು, ಉಳಿದ ಅಮೌಂಟ್ ಅನ್ನು ನೀವು ಕಟ್ತೀರಾ. ಹೌದು 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 ಹೌದು, ಅದು ಪಾಸ್ಬುಕ್ ಕೊಟ್ರೆ ಮಾತ್ರ ಸಾಧ್ಯ. ಪಾಸ್ ಪುಸ್ತಕ ಕೊಟ್ರೆ ಮಾತ್ರ. ನಾನು ಅಷ್ಟೇ ಹೇಳುದು, ನಮ್ಗೆ ಪಾಸ್ಬುಕ್ ಕೊಡ್ರಿ, ನಾವು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ನಾವು ಏನು ಕಳ್ರಲ್ಲ, ನಾವು ನಮ್ಗೆ ಇದು ಲೀಗಲ್ ಆದ ಇದು ಪಾಸ್ಬುಕ್ ಕೊಡ್ಲಿ, ಅದು ಲಾಭಾಂಶ ಅದು ಇದು ಎಲ್ಲ ಅದೆಲ್ಲ ನಮ್ಗೆ ಯಾವ್ದು ಬೇಡ. ಲಾಭಾಂಶ ನಮ್ಮ ಹಣವನ್ನು ನಮಗೆ ಕೊಡುದಲ್ಲ, ಅವರ ಹಣ ನಮ್ಗೆ ಕೊಡ್ತಾರಾ. ಕೊರೋನಾ ಸಂದರ್ಭದಲ್ಲಿ ಏನಾಯ್ತು? ಕೊರೋನಾ ಸಂದರ್ಭದಲ್ಲಿ 2 ವಾರ ಅಂತ ಕಟ್ಲಿಕ್ಕೆ ಇರ್ಲಿಲ್ಲ, ಮತ್ತೆ ಬಡ್ಡಿ ಅದು ಹಾಕಿ 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 ಒಂದು ಕಂತು ಬಾಕಿ ಮಾಡ್ಲಿಕ್ಕಿಲ್ಲ. 3 ತಿಂಗಳದೊಳಗೆ ಕಂತು ಬಾಕಿ ಮಾಡ್ಲಿಕ್ಕಿಲ್ಲ ಅಂತೆ. ಕೊರೋನಾ ಟೈಮಲ್ಲಿ ಕೆಲವರಿಗೆ ಕೆಲಸ ಇರುದಿಲ್ಲ, ಎಂತ ಮಾಡುದು? ಹೌದು, ಬಡ್ಡಿ ಸಮೇತ ಕಟ್ಬೇಕಂತೆ. ಇವರ ಮನೆ ಕೆಳಗೆಲ್ಲ ಒಂದು 10 ರೂಪಾಯಿ ಕಮ್ಮಿ ಆಯ್ತು, ಅವರನ್ನು ಕರ್ಸಿ ಕಟ್ಲೇಬೇಕು. ಪುಸ್ತಕ ಹೀಗೆ ಬಿಸಾಡಿದ್ರು. ಅದು ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇವರು ಸಂಘದ ಪುಸ್ತಕವನ್ನು ಬಿಸಾಕ್ತಾ ಇದ್ದಾರೆ. ನೋಡಿ, ಆ ಸಂಘದ ಇವರು ಹೇಳ್ತಾರೆ ಕಟ್ಲಿಲ್ಲ ಅಂದ್ರೆ, ಮೊನ್ನೊಬ್ರು ಹೇಳಿದ್ರು, ಈಗನೇ ನಾವು ವಿಡಿಯೋ ಮಾಡುವಾಗ ನಾವು ಧರ್ಮಸ್ಥಳ ಸಂಘದ ಪುಸ್ತಕವನ್ನು ಸುಟ್ಟಾಕ್ತೇವೆ. ಅದಕ್ಕಿಂತ ಮುಂಚೆ ನಾವು ಏನ್ ಹೇಳಿದ್ದಂದ್ರೆ ಅದರಲ್ಲಿ ನಮ್ಮ ದೇವರದ್ದು ಫೋಟೋ ಇದೆ ನೋಡಿ, ಇವರು ತೆಗೆದು ಬಿಸಾಕ್ತಾರೆ. ಅದರಲ್ಲಿ ಯಾರ್ದು ಫೋಟೋ ಇದೆ ನಿಮ್ಗೆ ಗೊತ್ತುಂಟಲ್ಲ, ದೇವರದ್ದು ಫೋಟೋ ಇದೆ. ನೀವು ಈಗಾಗಲೇ ಈಗ ಫೇಸ್ಬುಕ್ ಅಲ್ಲಿ, ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗ್ಲಿ, ನಮ್ಮ ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಇರುವವರು ನೋಡ್ಬೋದು ಯಾವ ತರ ಕೆಟ್ಟ ಶಬ್ದ ಬಳಕೆ ಮಾಡಿ ಬೈತಾ ಇದ್ದಾರೆ. ಇವರಿಗೆ ಕಾನೂನು ಹೋರಾಟ ಮಾಡ್ಲಿಕ್ಕೆ ಏನಾಗ್ತದೆ ಮಾಡ್ಬೋದಲ್ಲ. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡುವವರು ಏನಿದ್ದಾರೆ ಅವರ ಪ್ರೊಫೈಲ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. SKDRDP ಅಂತ ಇರ್ತದೆ, ಇಲ್ಲದಿದ್ರೆ ಅವರು ಫೇಕ್ ಅಕೌಂಟ್ ಇಂದ ಮಾಡಿರ್ತಾರೆ, 2ರಲ್ಲಿ ಒಂದಿರ್ತದೆ. ಇವರೇ ಮಾಡುವಂಥದ್ದು. ಸ್ವಸಹಾಯ ಸಂಘದಲ್ಲಿ ಲೋನ್ ಕಟ್ಟುವವರು, ಈಗ ಕಟ್ಟದೆ ಬಾಕಿ ಮಾಡಿದವರು ಯಾರು ಕೂಡ ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಇವರೇ ಕಮೆಂಟ್ ಮಾಡುದು, ನಮ್ಮನ್ನು ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ತಿಳ್ಕೊಳ್ಳಿ, ನಾವೆಲ್ಲ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೇವೆ. ನಿಮ್ಮ ಮೇಲೆ ಒಂದಲ್ಲ ಒಂದು ದಿವಸ ದೊಡ್ಡ ಮಟ್ಟದ ಕಂಪ್ಲೇಂಟ್ ಮಾಡ್ಲಿಕ್ಕೆ ಇದ್ದೇವೆ ನಾವು. ನೀವು ಯಾರು ಅಂತ ನಿಮ್ಮ ಅಡ್ರೆಸ್ ಎಲ್ಲ ಹುಡುಕ್ತಾ ಇದ್ದೇವೆ ನಾವು. ಬಂದು ಎಲ್ಲರದ್ದು ಕಲೆಕ್ಟ್ ಮಾಡಿ ಒಂದೇ ಸಲ ನಾವು ಎಲ್ಲರಿಗೂ ಕಂಪ್ಲೇಂಟ್ ಮಾಡ್ತೇವೆ. ಕಮೆಂಟ್ ಮಾಡಿ, ನಾವು ಯಾವ್ದು ಉತ್ತರ ಕೊಡುದಿಲ್ಲ, ನಾವು ನಮ್ಮ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ. ನೀವು ಆದ್ರೆ ನಿಮ್ಮ ತಾಕತ್ತಿದ್ರೆ ನಮ್ಮ ಮೇಲೆ ಕಾನೂನು ಹೋರಾಟಕ್ಕೆ ಮುಂದಾಗಿ. ಈ ತರ ತೇಜೋವಧೆ ಮಾಡಿ ನಮ್ಮನ್ನು ಕುಗ್ಗಿಸುವಂತ ಕೆಲಸ ಮಾಡಿದ್ರೆ, ಈಗ ನೀತಿ ಸಂಹಿತೆ ಆದ ಕೂಡಲೇ ನಾವು ಒಂದು ದೊಡ್ಡ ಮಟ್ಟದ ಸಭೆ ಮಾಡ್ಲಿಕ್ಕಿದ್ದೇವೆ. ನೀವು ಬರ್ತಿರಲ್ಲ? ಎಲ್ಲ ಬರ್ಲಿಕ್ಕಿದ್ದಾರೆ. ಈಗ ಏನು ಅಂತ ತೀರ್ಮಾನ ಮಾಡಿದ್ದೀರಾ ನೀವು? ಹೌದು, ನಾವೀಗ 3 ಜನ ಇದ್ದೇವೆ. 3 ಜನ ಕಟ್ತೇನೆ ಅಂತ ಹೇಳಿದ್ದಾರೆ, ಅದು ಅವರ ಇಷ್ಟ. ನಾನು ಅವ್ರಿಗೆ ಹೇಳುದಿಲ್ಲ, ಅವರ ಇಷ್ಟ ಕಟ್ಲಿ. ಆದ್ರೆ ನಮ್ಗೆ ಪಾಸ್ಬುಕ್ ಕೊಡ್ಬೇಕು ಅಷ್ಟೇ. ಪಾಸ್ಬುಕ್ ಇಲ್ಲದೆ ಕೋರ್ಟ್ ನೋಟಿಸ್, ಅದೇ ಕೋರ್ಟ್ ನೋಟಿಸ್ ಕೊಡ್ಬೇಕು ಅಷ್ಟೇ. ಮತ್ತೆ ಈಗ ಮನೆಗೆ ಬಂದು ಟಾರ್ಚರ್ ಕೊಡುದು, ಫೋನ್ ಮಾಡುದು, ಕಟ್ಲಿಲ್ಲ ಅಂತ ಊರು ಇದು ಡಂಗುರ ಸಾಲದು ಅದೆಲ್ಲ ಮಾಡಬಾರ್ದು. ಯಾಕಂದ್ರೆ ನಾವೇನು ಹಣ ಕದ್ದು ಓಡ್ಲಿಲ್ಲ. ನಾವು ಈಗ ಲೀಗಲ್ ಆಗಿ ಎಲ್ಲ ಕಾನೂನು ಪ್ರಕಾರವಾಗಿ ನೀವು ಕಟ್ಲಿಕ್ಕೆ ತಯಾರಿದ್ದೀರಾ. ಕಾನೂನನ್ನು ಉಲ್ಲಂಘನೆ ಮಾಡಿ ಇವರು ಏನು ಹೆಚ್ಚುವರಿ ಬಡ್ಡಿ ತಗೊಂಡಿದ್ದಾರೆ, ಅದು ಕೂಡ ಅವ್ರದ್ದು ಕೊಡ್ಬೇಕು. ಅವ್ರದ್ದು ತಪ್ಪಲ್ಲ, ಅದು ಕೂಡ ಕೊಡ್ಬೇಕು. ಅದು ನಾವು ಎಲ್ಲ ನಿಮ್ಗೆ ಸಪೋರ್ಟ್ ಇದ್ದೇವೆ. ಹೌದೌದು. ಹೇಳಿ ಸರ್, ನಿಮ್ಮ ಯಾವ್ದು ಸ್ವಸಹಾಯ? ನಂದು ಎಲ್ಲೂರು ಸರ್. ಎಲ್ಲೂರು. ಹೌದು ಸರ್. ಈಗ ಎಷ್ಟು ವರ್ಷ ಆಯ್ತು ನೀವು? ನಾವು ಒಂದು ಸಾಧಾರಣ ಒಂದು 18-19 ವರ್ಷ ಆಯ್ತು ಸರ್. 2014ರಲ್ಲಿ 19 ವರ್ಷದಿಂದ ಇದ್ದೀರಾ? ಹೌದು, 19 ವರ್ಷ. ಈಗ ಎಷ್ಟು ಲೋನ್ ಇದೆ ನಿಮ್ಮದು? ನಮ್ದು ಸಾಧಾರಣ ಒಂದು 2.5 ಲಕ್ಷ ಇದೆ ಸರ್. 2.5 ಲಕ್ಷ ಇದೆ. 2.5 ಲಕ್ಷ. ಈ ತರ ಒಂದು ನಾವೆಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ರವೀಂದ್ರ ಶೆಟ್ಟಿ ಅವರಿಗೆ ಫೋನ್ ಮಾಡಿದ್ದಾರೆ. ಹೇಗೆ ಗೊತ್ತಾಯ್ತು ಇವ್ರದ್ದು ಅಭಿಯಾನ ಮಾಡ್ತಾ? ನಮ್ಗೆ ಸರ್ ಇವ್ರದ್ದು ತುಂಬಾ ದೇವರು ಸಿಕ್ಕಿದ್ದಾರೆ. ಯೂಟ್ಯೂಬ್ ಚಾನಲ್ ನೋಡಿದೆ ನಾನು. ಇವ್ರದ ಒಂದು ಫೋನ್ ಮುಖಾಂತರ ನಮ್ಗೆ ಅವರ ಪರಿಚಯ ಆಯ್ತು. ಅಂದ್ರೆ ನಿಮ್ಗೆ ಸರಿ ಇಲ್ಲ ಅಂತ ಮುಂಚೆನೆ ಗೊತ್ತಿತ್ತು? ಇಲ್ಲ, ನಾನು ಮೊದ್ಲೇ ಇದು ಮಾಡ್ತಾ ಇದ್ದೆ. ಇದಕ್ಕೆ ಒಬ್ಬರು ಯಾರಾದ್ರೂ ಒಂದು ಸಿಕ್ಕಿದ್ರೆ ನನಗೆ ಸಪೋರ್ಟ್ಗೆ ಯಾರಾದ್ರೂ ಸಿಕ್ಕಿದ್ರೆ ನಾನು ಮಾತ್ರ ಬಿಡುದಿಲ್ಲ ಅಂತ ಹೇಳ್ತಾ ಇದ್ದೆ. ಸಪೋರ್ಟ್ ಇದ್ದೇವೆ. ಈಗ 70ರಿಂದ 80 ವಾಟ್ಸ್ಆಪ್ ಗ್ರೂಪ್ ಗಳು ರೆಡಿ ಇದೆ. ಒಂದೊಂದು ಗ್ರೂಪ್ ಅಲ್ಲಿ 50ರಿಂದ 100, 200, 300, 400 ಜನರು ಕೂಡ ಇದ್ದಾರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. 30ರಿಂದ 35 ಸಾವಿರ ಜನ ಎಲ್ಲರೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಎಲ್ಲ ನಿಲ್ಲಿಸಿದವರು ಗ್ರೂಪ್ ಮಾಡ್ಕೊಂಡಿದ್ದೇವೆ. ಚುನಾವಣೆ ನೀತಿ ಸಂಹಿತೆ ಮುಗಿದ ಕೂಡಲೇ ನಾವು ದೊಡ್ಡ ಮೊತ್ತದ ಸಭೆ ಮಾಡ್ಲಿಕ್ಕೆ. ಮತ್ತೆ ಏನಾಯ್ತು? ಈಗ ಎಷ್ಟು ಲೋನ್ ಇದೆ ನಿಮ್ಗೆ? ನನಗೆ ಒಂದು 2.5 ಲಕ್ಷ ಉಂಟು ಸರ್. 2.5 ಲಕ್ಷ ಉಂಟು. ಮತ್ತೆ ನಿಮ್ಮದು ತಾಯಿದ್ದು ಏನಾದ್ರು? ಅದು ನಮ್ದು ಸರ್, ನಮ್ಮ ತಾಯಿ ಇರುವಾಗ ಅವರಿಗೆ ಹುಷಾರಿರ್ಲಿಲ್ಲ, ಕ್ಯಾನ್ಸರ್ ಆಗಿತ್ತು. ಆವಾಗ ಅವರು ಒಂದು 1 ಲಕ್ಷ 1.5 ಲಕ್ಷ ತೆಗೆದಿದ್ರು ಅವಾಗ. ಯಾವಾಗ? ಎಷ್ಟು ವರ್ಷ ಆಯ್ತು ಅದು? ಅದು 2-3 ವರ್ಷ ಆಯ್ತು. 21ರಲ್ಲಿ. ಹೌದು, 21ರಲ್ಲಿ. ಆವಾಗ ಭದ್ರತೆ ಅಂತ ಇತ್ತು ಅವಾಗ, ಲೋನ್ಗೆ ಭದ್ರತೆ ಇತ್ತು ಅವಾಗ.
ಅದನ್ನು ಅವರು ಹುಷಾರಿಲ್ಲ ತೀರಿ ಹೋಗಿದ್ದಾರೆ, ನೀವು ಸಂಘಕ್ಕೆ ಸೇರಿ ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಸಂಘಕ್ಕೆ ಸೇರುದಿಲ್ಲ, ನನಗೆ ಆಗುದಿಲ್ಲ, ನನಗೆ ಕೆಲಸದ ಒತ್ತಡ ಇರ್ತದೆ. ಇರ್ಲಿಲ್ಲ, ನನಗೆ ಒತ್ತಡ ಮಾಡಿದ್ರು ಸೇರಿ 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 ಅಂತ. ಯಾಕೆ ಒತ್ತಡ ಮಾಡಿದ್ರು ಅಂದ್ರೆ ಇವರ ಉಪಯೋಗಕ್ಕೆ. ಯಾಕೆಂದ್ರೆ ಅಲ್ಲಿ ಲೋನು ತೆಗೆದಿದ್ದೇವೆ, ಅದು ಕಟ್ಟಬೇಕು ಅಂತ. ನಿಜವಾಗಿ ಲೋನಿಗೆ ಭದ್ರತೆ ಇದೆ, ಭದ್ರತೆ ಇದ್ದ ಮೇಲೆ ಅವರು ಮನ್ನಾ ಮಾಡ್ಬೇಕಿತ್ತಲ್ಲ, ನಮ್ಮನ್ನ ಯಾಕೆ ಸೇರಿಸಿದ್ರು? ಇದೇ ಒಂದು ಪ್ರಕರಣ. ಮತ್ತೊಂದು ಹೇಳ್ತೇನೆ ನಿಮ್ಗೆ. ನಮ್ಮ ಮನೆಯ ಹತ್ತಿರ ಅಜ್ಜಿ ಒಬ್ರು ಇದ್ರು, ನಮ್ಮ ರಿಲೇಷನ್ ಕುಟುಂಬದವರು. ಅವರು ಸಹ ಹುಷಾರಿಲ್ಲದೆ ತೀರಿ ಹೋಗಿದ್ರು. ಅವರಿಗೆ ಸಹ ಅವರ ಮಗನನ್ನು ಸೇರಿಸಿ ಅವರನ್ನು ಕಟ್ಟಿಸಿದ್ದಾರೆ ಲೋನ್. ಅವರು ಸಹ 1.5 ಲಕ್ಷ ಎಲ್ಲ ತೆಗೆದಿದ್ದಾರೆ. ತೆಗೆದು ಅವರಿಗೆ ಹೇಳಿ ಕಟ್ಟಿಸಿದ್ದಾರೆ. ಅದೇ ಮತ್ತೊಂದು ಮನೆ ಇದೆ, ನಮ್ಮ ದೇವಾಡಿಗರ ಮನೆ, ಸುಶೀಲಕ್ಕ ಅಂತ ಹೇಳಿ. ಅವರು ಸಹ ಹುಷಾರಿಲ್ಲದೆ ತೀರಿ ಹೋದ್ರು ಇದೇ ಚಿಂತೆಯಲ್ಲಿ. ಹೀಗೆ ಅವರ ಟಾರ್ಚರ್ ಇಂದ ಎಲ್ಲ ಹೀಗೆ ಅವರು ಸಹ ತೀರಿ ಹೋದ್ರು. ಅವ್ರದ್ದು ಸಹ ಲೋನ್ ಇತ್ತು. ಅವರೆಂತ ಮಾಡಿದ್ರು, ಅವರು ಹುಷಾರಿಲ್ಲ, ಅವರ ಧರ್ಮಸ್ಥಳ ಗ್ರೂಪಿಗೆ ಜನ ಬೇಕಲ್ಲ, ಅವರಿಗೆ 10 ಜನ ಬೇಕು, ಅವರಿಗೆ ಅವರ ಮಟ್ಟಕ್ಕೆ 10 ಜನ ಬೇಕು ಅವರಿಗೆ. ಅವರ ಮಗಳನ್ನು ಸೇರಿಸಿದ್ರು. ಅವರನ್ನು ಸೇರಿಸಿ ಅವರು ಲೋನ್ ಕಟ್ಟಿದ್ರು. ಅವ್ರ ಮದುವೆ ಆಗಿ ಹೋದ್ರು. ಅವರು ಆಗುದಿಲ್ಲ, ಬೇರೆ ಅವರ ಮಗನ ಹೆಂಡತಿಯನ್ನು ಸೇರಿಸಿದ್ರು. ಹಾಗಾಗಿ ಇವರು ಏನೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ಇದು ನ್ಯಾಯವ? ಈಗ ನೀವು ಲೆಕ್ಕಾಚಾರ ಮಾಡಿದ್ರೆ ಜಾಸ್ತಿ ಬಡ್ಡಿ ಹೋಗ್ತಾ ಇದೆ ಸರ್ ಅಂತ ನಿಮ್ಗೆ ಗೊತ್ತಾಗಿದೆ. ಹೌದು. ಯಾಕೆಂದ್ರೆ ನಾನು ಈಗ ವಾರದಲ್ಲಿ ಸಾಧಾರಣ 5,000 ಕಟ್ತಾ ಇದ್ದೇನೆ. ವಾರದಲ್ಲಿ 5,000 ಒಬ್ರದೇ. ನಂದು ಮತ್ತೆ ನನ್ನ ಹೆಂಡತಿ ಇದ್ದು, ಅವರದ್ದು 2,100, ನಂದು 2,700 ಕಟ್ತಾ ಇದ್ದೇನೆ. ಯಾವ್ದಕ್ಕೆ ಅದು ಲೋನ್ ತಗೊಂಡಿದ್ದು? ಅದು ನಮ್ಗೆ ಉಪನಯನಕ್ಕೆ ಅಂತ ತೆಗ್ದಿದ್ದೇವೆ. ಹೌದು. ಆದ್ರೂ ಇನ್ನೂ ನಾ ಸ್ಟೇಟ್ಮೆಂಟ್ ನೋಡ್ತಾ ಇರ್ತೇನೆ ನಾನು. ಒಂದೊಂದ್ಸಾರಿ 2 ತಿಂಗಳು 3 ತಿಂಗಳು ಬರುದಿಲ್ಲ, ಸ್ಟೇಟ್ಮೆಂಟ್ ಬರುದಿಲ್ಲ. ಮತ್ತೊಂದು ಮೊದ್ಲಿದ್ದು ಒಂದು 2 ತಿಂಗಳು ಮೊದಲು ಸ್ಟೇಟ್ಮೆಂಟ್ ನೋಡಿದ್ರೆ ಅದಕ್ಕೂ ಇದಕ್ಕೂ ನಾನು ಲೆಕ್ಕಾಚಾರ ಹಾಕಿದ್ರೆ ಸಾಧಾರಣ ಅದರಲ್ಲಿ ನಮಗೆ ಎಷ್ಟು ಒಂದು 80% ಸಹ ಕಡಿಮೆ ಆಗುದಿಲ್ಲ. ಒಂದು 100% ಕಡಿಮೆ ಆಗ್ಬೇಕಲ್ಲ, ಬಡ್ಡಿಗೆ ನಾವು ಕಟ್ಟಿದ ಹಣ ಬಡ್ಡಿಗೆ ಹೋಗ್ತಾ ಇದೆ. ಆದ್ರೆ ಅಸಲೆಲ್ಲಿ ಉಂಟು? ಅಸಲಿಗೆ ಹೋಗ್ತಾ ಇಲ್ಲ. ಅಸಲ ಹಾಗೆ ಇರ್ತದೆ, ಬಡ್ಡಿ ನಾವು ಹಟ್ಟಿದ ಕಾರಣ ಆ ಬಡ್ಡಿಗೆ ಹೋಗ್ತದೆ. ಹಾಗಾದ್ರೆ ಇವರು ಬಡ್ಡಿ ಎಷ್ಟು ಹಾಕಿದ್ದಾರೆ? ಇವರು ಈಗ ಬಡ್ಡಿ ಕಡಿಮೆ ಇದ್ರೆ ಅಲ್ಲಿ ನಮ್ದು ಅಮೌಂಟ್ ಜಾಸ್ತಿ ಹೋಗ್ಬೇಕಲ್ಲ, ಈಗ ಕಡಿಮೆ ಆಗ್ತಾ ಇದೆಲ್ಲ. ಈಗ ಬೇರೆ ಕಡೆ ಲೋನ್ ತಗೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ, ಮುಗಿತಾನೆ ಇಲ್ಲ. ಬೇರೆ ಅಲ್ಲಿ ಗೊತ್ತಾಗ್ತದೆ ನಮ್ಗೆ ಎಷ್ಟು ಕಡಿಮೆ ಆಗ್ತದೆ, ಲೆಕ್ಕಾಚಾರ ಆಗ್ತದೆ. ನಾವು ಸಹ ಓದಿದ್ದೇವೆ, ಗೊತ್ತಾಗ್ತದೆ ನಮ್ಗೆ. ನಾವೇನು ಮಂಗಗಳೇ ಇವರು ನೋಡಿ. ಅವ್ರು ಅದಕ್ಕೋಸ್ಕರನೇ ನಿಮ್ಮ ಹತ್ರ ಎಂತ ಗೊತ್ತಾ, ಒಂದು ಲೋನ್ ಕೊಟ್ಟ ಮೇಲೆ ಅದೇ ಅರ್ಧದಲ್ಲಿ ಯಾಕಂದ್ರೆ ಅಲ್ಲಿ ಅವರಿಗೆ ಬಡ್ಡಿ ಸಿಗ್ತದಲ್ಲ, ನಮ್ಗೆ ನಾವು ಈ ಅಸಲಿಗೆಲ್ಲ ಕಟ್ಟಿ ಬಡ್ಡಿ ಮುಗಿಯುವುದೇ ಇಲ್ಲ. ನಾವು ಎಂತ ನಿಮ್ಗೆ 50% ಬರ್ಲೇಬೇಕು ನಿಮ್ಗೆ ಅಂತ ಹೇಳ್ತಾರೆ. ಅದ್ರಲ್ಲಿ 50% ಬರ್ಬೇಕಾದ್ರೆ ನೀವು 12,000 ರೂಪಾಯಿ ಕಟ್ಟಬೇಕಂತ ಹೇಳ್ತಾ ಇದಾರೆ. 12,000 ನಾವು ಕಟ್ಟಿದ ಹಣ ಎಲ್ಲಿ ಉಂಟು? ಅಲ್ಲಿ ಹಣ ಇಲ್ಲ. ನಾವು ಕಟ್ಟಿದ ಲೋನ್ ಅಲ್ಲಿ 12,000 ಇಲ್ಲ. ಅದೆಲ್ಲಿ 12,000 ರೂಪಾಯಿ? ನಿಜವಾಗಿ ಲೋನ್ಗೆ ಅದು ಲೆಸ್ ಆಗ್ಬೇಕಲ್ಲ, ಲೆಸ್ ಆಗುದಿಲ್ಲ. ಅದೇ ಯಾಕೆ ಆಗ್ಲಿಲ್ಲ? ಅದನ್ನು ಸಹ ನಾನು ಚರ್ಚೆ ಮಾಡಿದೆ. PRK ಬಗ್ಗೆ, ಭದ್ರತೆ ಬಗ್ಗೆ. ಅದೇ PRK ಹೇಳ್ತಾರೆ, ಆದ್ರೆ ಸಿಕ್ಕಿದ ಯಾರಿಗೂ ಸಿಗ್ಲಿಲ್ಲ. ಅದು ಸಿಗ್ಲಿಲ್ಲ ಸರ್. ಈಗ ನೀವು ಕೊನೆಯದಾಗಿ ಏನ್ ತೀರ್ಮಾನ ಮಾಡಿದಿರಿ? ನನ್ನ ಕೈಯಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ, ನಾನು ತುಂಬಾ ಕಷ್ಟದಲ್ಲಿದ್ದೇನೆ. ಇವ್ರು ಏನ್ ಬೇಕಾದ್ರೆ ಮಾಡ್ಲಿ, ಕಟ್ಟಬೇಕಂತ ಇದ್ರೆ ಹೇಳಿದ್ರೆ ನನಗೆ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಿ. ನಮ್ಮ ಇದು ಗ್ರೂಪ್ ಅಲ್ಲಿ ಪಾಸ್ ಪುಸ್ತಕ ಅಂತ ಇದ್ರೆ, ಈಗ ಅವರು ಕೋರ್ಟಿಗೆ ಹೋಗ್ಲಿ, ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಲೆಕ್ಕಾಚಾರ ಆಗ್ಲಿ, ಹೆಚ್ಚುವರಿ ಬಡ್ಡಿ ತಗೊಂಡಿದ್ದು ಲೆಕ್ಕಾಚಾರ ಆಗಿ ನಿಮ್ಗೆ ಉಳಿದದ್ದು ಏನ್ ಲೋನ್ ಇದೆ ನೀವು ಕಟ್ಬೇಕು ಅಷ್ಟೇ. ಅದು ಮಾಡಿದ್ರೆ ಓಕೆ. ಇನ್ನು ಈಗ ನಿಮ್ಮ ಮನೆಗೆ ಬರ್ತಾರೆ, ಇಲ್ಲಾಂದ್ರೆ ನಿಮ್ಮ ಸಂಘದ ಬೇರೆ ಸದಸ್ಯರಿಗೆ ಟಾರ್ಚರ್ ಕೊಡ್ತಾರೆ, ಆಗ ಏನ್ ಮಾಡ್ತೀರಾ ನೀವು? ನಾನು ಹೇಳ್ತೇನೆ, ಹೀಗೆ ಉಂಟು ನಮ್ಮ ಇದರಲ್ಲಿ, ನಮ್ಮ ಹತ್ರ ಎವಿಡೆನ್ಸ್ ಎಲ್ಲ ಇದೆ, ನೀವು ಬೇಕಾದ್ರೆ ನೋಡಿ. ನಾನು ಸುಮ್ನೆ ಈ ತರ ನಾನು ಇಳಿಯುವುದಿಲ್ಲ, ನಾನು ನೋಡಿ ಕರೆಕ್ಟ್ ತೀರ್ಮಾನ ಮಾಡಿ ಇಳಿದದ್ದು ನಾನು, ಇಲ್ಲದ್ರೆ ನಾನು ಇಳಿಯುವುದಿಲ್ಲ ಅಂತ ಹೇಳ್ತೇನೆ. ಏನೇ ಸಮಸ್ಯೆ ಆದ್ರೂ ಸಮಸ್ಯೆ ಇದ್ರೆ ಮನೆಗೆ ಬಂದು ಏನಾದ್ರು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡಿ, ಕದ್ದು ವಿಡಿಯೋ ಮಾಡಬೇಡಿ, ಮಾತಾಡಿ, ಏನು ಬೈಲಿಕ್ಕೆ ಹೋಗ್ಬೇಡಿ, ಎಲ್ಲ ರೆಕಾರ್ಡ್ ಮಾಡಿ. ಮನೆಗೆ ಬಂದು ಗಲಾಟೆ ಮಾಡುವಾಗಿಲ್ಲ, ಅವ್ರ ಮನೆಗೆ ಬಂದು ವಸೂಲ್ ಮಾಡುವಾಗಿಲ್ಲ. ಮತ್ತೆ ಕಾನೂನು ಪ್ರಕಾರವಾಗಿ ಅವರು ನೋಟಿಸ್ ತಗೊಂಡು ಮನೆಗೆ ಬರ್ಬೋದು ಅಷ್ಟೇ, ಹಾಗೆ ಬರ್ಲಿಕ್ಕಿಲ್ಲ. ಏನಾದ್ರು ಆದ್ರೆ ಸೀದಾ ಕಂಪ್ಲೇಂಟ್ ಕೊಡಿ, ಅವ್ರ ತಾನೇ ಹೇಳಿ ಕಂಪ್ಲೇಂಟ್ ಕೊಡಿ ಅಂತ. ನಾವೆಲ್ಲ ಎದುರಿಸಲಿಕ್ಕೆ ತಯಾರಿದ್ದೇವೆ, ಹಾಗೇನೆ ಮಾಡಿ. ನೀವು ಕಾನೂನು ರೀತಿಯಲ್ಲಿ ನೀವು ವಸೂಲು ಮಾಡಿ, ಇಲ್ದೇ ಇದ್ರೆ ಲೆಕ್ಕಾಚಾರ ಮಾಡ್ಲಿ. ಅಲ್ಲ, ನೀವು ಕಟ್ಟೋದಿಲ್ಲ ಅಂತ ಹೇಳುದಿಲ್ಲ, ಲೆಕ್ಕಾಚಾರ ಮಾಡಿ. ಇಲ್ಲಿವರೆಗೂ ನಾವು ಕಟ್ಟಿದಂತ ದುಡ್ಡು ಬಡ್ಡಿಗೆ ಹೋಗಿದೆ ಅಂತ ಹೇಳ್ತಾರಲ್ಲ, ಎಷ್ಟು ಬಡ್ಡಿ ಹಾಗಾದ್ರೆ
ಎಷ್ಟು ಬಡ್ಡಿ ಅದೇ ಇಲ್ಲಿ ತನಕ ನೀವು 19 ವರ್ಷದಿಂದ ಎಷ್ಟು ಬಡ್ಡಿ ಕಟ್ಟಿದ್ದೀರಾ? ಕಟ್ಟಿದೆ ಎಲ್ಲದು ₹1 1 ರೂಪಾಯಿ ಕೂಡ ಬಿಡದೆ ಅದಕ್ಕೆ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಕೊಡಬೇಕು. ಹೌದೌದು ಅಲ್ಲಿವರೆಗೂ ನೀವು ಕಟ್ಟುದು ಬೇಡ. ಬೇಡ